ಮೆಕ್ಸಿಕೋದ ಮೊರಿಲಿಯಾ ನಗರದಲ್ಲಿ ಫ್ಯಾಷನ್ ಇನ್ಫ್ಲೂಯೆನ್ಸರ್ ತರುಣಿಯೊಬ್ಬಳು ವಿದೂಷಕನ ವೇಷದಲ್ಲಿ ತನ್ನ ಫೋಟೋವನ್ನು ಪೋಸ್ಟ್ ಮಾಡಿದ ಮರುದಿನ ಶವವಾಗಿ ಪತ್ತೆಯಾಗಿದ್ದಾರೆ. ಮರ್ಮ ರೀತಿಯಲ್ಲಿ ಮೃತಳಾಗಿ ಪತ್ತೆಯಾದವರು 23ರ ಫ್ಯಾಷನ್ ಇನ್ಫ್ಲೂಯೆನ್ಸರ್ ಮರಿಯನ್ ಇಚಾಕುರೆ. ಟಿಕ್ಟಾಕ್ನಲ್ಲಿ 45 ಲಕ್ಷ ಹಾಗೂ ಇನ್ಸ್ಟಾಗ್ರಾಂನಲ್ಲಿ 3 ಲಕ್ಷ ಫಾಲೋವರ್ಗಳನ್ನು ಈ ಜಾಲತಾಣ ತಾರೆ ಹೊಂದಿದ್ದಾರೆ. ಕ್ಲೌನ್ ಮೇಕಪ್ನಲ್ಲಿ ತನ್ನ ಮರಿ ವಿಡಿಯೋ ಪ್ರಕಟಿಸಿದ ಬಳಿಕ ಮರಿಯನ್ ನಾಪತ್ತೆಯಾಗಿದ್ರು. ಈ ಬಗೆಗೆ ಮನೆಯವರು ನಾಪತ್ತೆ ದೂರು ನೀಡಿದ್ರು. 12ನೆಯ ತಾರೀಕು ಆಕೆ ಪ್ರಜ್ಞೆ ತಪ್ಪಿದವರಂತೆ ಪತ್ತೆಯಾಗಿದ್ರು. ಕೂಡಲೇ ದೇಹವನ್ನ ಆಸ್ಪತ್ರೆಗೆ ಒಯ್ಯಲಾಯಿತು. ಸತ್ತು ಅದಾಗಲೇ ಕೆಲವು ಗಂಟೆಗಳಾಗಿವೆ ಎಂದು ವೈದ್ಯರು ಹೇಳಿದ್ದಾರೆ. ಫ್ಯಾಷನ್ ಮತ್ತು ಮೇಕಪ್ಗೆ ಸಂಬಂಧಿಸಿದಂತೆ ಮರಿಯನ್ ಇಚಾಕುರೆ ತುಂಬಾ ಅಭಿಮಾನಿಗಳನ್ನ ಹೊಂದಿದ್ರು. ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. Friends Winner and Ply, Industrial Area, Baikampadi, Mangaluru.